ಕರ್ನಾಟಕ ರಾಜ್ಯ ಪೆಟ್ರೋಲಿಯಂ ವರ್ತಕರ ಮಹಾಮಂಡಳ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಪೆಟ್ರೋಲಿಯಂ ವರ್ತಕರ ಸಂಘ ಮಂಗಳೂರು ಸಹಭಾಗಿತ್ವದಲ್ಲಿ ಉಡುಪಿಯ ಲಿಗಾಡೋ ಹೋಟೆಲ್ನಲ್ಲಿ ತೈಲ ವರ್ತಕರ ಸಮಾಗಮ 2020 ಕಾರ್ಯಕ್ರಮ ನಡೆಯಿತು. ಈ ತೈಲ ವರ್ತಕರ ಸಮಾಗಮದಲ್ಲಿ ವಿವಿಧ ರಾಜ್ಯಗಳಿಂದ ತೈಲ ವರ್ತಕರು ಆಗಮಿಸಿದ್ರು. ತೈಲ ವರ್ತಕರು ಎದುರಿಸ್ತಾ ಇರುವ ಸಮಸ್ಯೆಗಳು, ಜಿಎಸ್ಟಿ ಕುರಿತ ಮಾಹಿತಿ, ವರ್ತಕರು ಅನುಸರಿಸಬೇಕಾದ ನೀತಿಗಳ ಬಗ್ಗೆ ತೈಲ ಅಧಿಕಾರಿಗಳು ಮಾಹಿತಿ ನೀಡಿದರು. ವರ್ತಕರು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡರು. ಈ 2 ದಿನಗಳ ತೈಲ ಸಮಾವೇಶದಲ್ಲಿ ಸ್ಥಳೀಯ ರಾಜಕೀಯ ಮುಖಂಡರು ಸೇರಿ ಸಚಿವರು ಭಾಗವಹಿಸಿದ್ರು. ಇವಾಗ ಜಸ್ಟ್ ಪ್ರಶ್ನೆ ಕೇಳಿದ್ರೆ ಹೇಳ್ತೇನೆ, ಒಂದು ಅರ್ಥ ಮಾಡ್ಕೊಳ್ಳಿ, ಜಿಎಸ್ಟಿ ಕಾನೂನು ನಿಂತಿರೋದೇ ಮಾರುವವನಿಗೆ ಕೊಳ್ಳುವವನ ಇಬ್ಬರ ಆಧಾರದ ಮೇಲೆ. ಅರ್ಥ ಮಾಡ್ಕೊಳ್ಳಿ, ಯಾಕೆಂದ್ರೆ ನಮ್ಮ ಅಧಿಕಾರಿಗಳ ಇಂಟರ್ಫರೆನ್ಸ್ ಇರಬಾರ್ದು, ಎಲ್ಲ ಟೆಕ್ನಾಲಜಿಕಲಿ ಆಗಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು. ಈ ಒಂದು ನಿಟ್ಟಿನಲ್ಲಿ ಈ ಕಾನೂನು ಬಂದಿರೋದು. ಅಂದ್ರೆ seller and the buyer are mutually responsible for any activity to be done. ಹಾಗಾಗಿ ಸೆಲ್ಲರ್ ಅಂದ್ರೆ ನಮಗೆ ಇನ್ಪುಟ್ ಟ್ಯಾಕ್ಸ್ ಬರಬೇಕು ಅಂದ್ರೆ, ಬೈಯರ್ ಇನ್ಪುಟ್ ಟ್ಯಾಕ್ಸ್ ಬರಬೇಕು ಅಂದ್ರೆ ಅವನ ಹತ್ರ ಇನ್ವಾಯ್ಸ್